ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪುಸ್ತಕದ ಗೀಳು ಹಚ್ಚಿಕೊಂಡವರಿಗೆ ಪುಸ್ತಕ ಭಂಡಾರ, ಹಲವಾರು ಮಜಲುಗಳ ಕಥಾನಕಗಳ ಒಡನಾಟ ಜಾಸ್ತಿಯೇ ಇರುತ್ತೆ. ಪುಸ್ತಕದ ಒಳಗೆ ಒಮ್ಮೆ ಹೊಕ್ರೆ ಮನಸ್ಸು ನೆಮ್ಮದಿಯತ್ತ ವಾಲುತ್ತೆ, ಮೌನವಾಗುತ್ತೆ ಅನ್ನೋವಂಥದ್ದು ಅನುಭವದ ಮಾತು. ಇದೀಗ ಊರಿನ ಯುವ ಮನಸ್ಸುಗಳಿಗೆ ಪುಸ್ತಕದ ಗೀಳು ಹಚ್ಚಿಸೋದಕ್ಕಾಗಿ ಇದೀಗ ಈ ಊರಿನಲ್ಲಿ ಮಾದರಿಯಾಗಿರುವಂತಹ ಗ್ರಂಥಾಲಯ ತೆರೆದುಕೊಂಡಿದೆ. ಇಲ್ಲಿ ಹಲವಾರು ಪುಸ್ತಕಗಳಿದೆ, ಅದರ ಜೊತೆಗೇನೆ ಆಟೋಟದ ಮನರಂಜನೆ ಇದೆ, ವೈಫೈ ವ್ಯವಸ್ಥೆ ಇದೆ, ಕಂಪ್ಯೂಟರ್ ಇದೆ. ಇದರ ಜೊತೆಗೇನೆ ನಾವು ರಾತ್ರಿ ಬಂದು ಪುಸ್ತಕವನ್ನ ಓದಬೇಕು ಅಂತ ಯೋಚನೆ ಮಾಡುವಂತಹ ಮನಸ್ಸುಗಳಿಗೆ ನೆಮ್ಮದಿಯಾಗಿ ಕೂತು ನಿಶಬ್ದದಲ್ಲಿ ಪುಸ್ತಕವನ್ನ ಓದೋದಕ್ಕಾಗಿ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ನಾವು ಮಾತಾಡ್ತಾ ಇರುವಂತದ್ದು ಬಂಟ್ವಾಳ ತಾಲೂಕಿನ ಕಡೇಶು ವಲಯದಲ್ಲಿ ಇರುವಂತಹ ಮಾದರಿ ಗ್ರಂಥಾಲಯದ ಬಗ್ಗೆ. ಗ್ರಂಥಾಲಯ ಹೇಗಿದೆ ಬನ್ನಿ ತೋರಿಸ್ತೇನೆ. ಇದು ಕಡೇಶು ವಲಯ ಗ್ರಾಮ ಪಂಚಾಯತ್ಗೆ ಒಳಪಟ್ಟಂತಹ ಗ್ರಂಥಾಲಯ. ವಿಶಾಲವಾಗಿರುವಂತಹ ಕೊಠಡಿಯಲ್ಲಿ ಹಲವಾರು ಬಗೆಯ ಪುಸ್ತಕಗಳನ್ನ ನೀವು ಇಲ್ಲಿ ಕಾಣೋದಕ್ಕೆ ಸಿಗ್ತಿದೆ. ನಮ್ಮ ಊರಿನಲ್ಲಿರುವಂತಹ ಪ್ರತಿಯೊಬ್ಬ ಮನಸ್ಸುಗಳು ಕೂಡ ಪುಸ್ತಕದ ಒಡನಾಟವನ್ನ ಹೆಚ್ಚು ಮಾಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಈ ಗ್ರಂಥಾಲಯವನ್ನ ಮಾದರಿ ಗ್ರಂಥಾಲಯ ಅನ್ನೋ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಮಕ್ಕಳಿಗಂತೂ ಸಂಭ್ರಮ ಇದೆ. ಯಾಕೆ ಅಂತ ಕೇಳಿದ್ರೆ, ತಮಗೆ ಇಷ್ಟವಾಗುವಂತ ಪುಸ್ತಕಗಳನ್ನ ಇಲ್ಲಿ ಓದಬಹುದು. ಅದರ ಜೊತೆಗೇನೆ ಒಂದಿಷ್ಟು ಆಟೋಟದ ಮನರಂಜನೆ ಕೂಡ ಈ ಗ್ರಂಥಾಲಯದಲ್ಲಿ ಸಿಗ್ತಾ ಇದೆ ಅನ್ನೋವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಬಿಡುವಿನ ಸಂದರ್ಭದಲ್ಲಿ ತಮ್ಮ ಒಂದು ಸಮಯವನ್ನ ಈ ಒಂದು ಗ್ರಂಥಾಲಯದಲ್ಲಿ ಕಳೀತಾ ಇದ್ದಾರೆ. ಇದ್ರ ಜೊತೆಗೆ ವಿಶೇಷವಾಗಿ ಹೇಳೋದು ಅಂತ ಹೇಳಿದ್ರೆ, ಇಲ್ಲಿ ಕಂಪ್ಯೂಟರ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ, ಲ್ಯಾಪ್ಟಾಪ್ ಕೂಡ ಇದೆ. ಇದರ ಮೂಲಕ ಕೂಡ ಆಧುನಿಕ ಟಚ್ ಅನ್ನ ಈ ಒಂದು ಗ್ರಂಥಾಲಯ ಹೊಂದಿದೆ. ಇಲ್ಲಿ ಮಕ್ಕಳಿದ್ದಾರೆ, ಮಾತಾಡಿಸ್ತೇನೆ ನಾನು. ನಮಸ್ತೆ, ನಿಮ್ಮ ಹೆಸರು? ಆರಾಧ್ಯ. ಓಕೆ, ಹೇಗಿದೆ ನಿಮ್ಮ ಗ್ರಂಥಾಲಯ? ಎಷ್ಟು ಖುಷಿ ಇದೆ ಈ ರೀತಿಯಾದಂತಹ ಮಾದರಿ ಗ್ರಂಥಾಲಯದಲ್ಲಿ ನೀವಿದ್ದೀರಾ? ಹೆಂಗ ಅನಿಸ್ತಾ ಇದೆ? ಬರ್ತಾ ಇರ್ತೀರಾ ನೀವು ಇಲ್ಲಿಗೆ? ತಿಂಗಳಿಗೊಮ್ಮೆ ಎಲ್ಲ ಬರ್ತೀರಾ? ಓಕೆ, ಆಟೋಟ ಎಲ್ಲ ಇದೆ ಇಲ್ಲಿ. ಖುಷಿ ಕೊಡುತ್ತೆ ನಿಮ್ಗೆ. ಓಕೆ, ನಿಮ್ಮ ಹೆಸರು? ಏನ್ ಮಾಡ್ತಾ ಇದ್ದೀರಿ ನೀವು? ಎಷ್ಟನೇ ಕ್ಲಾಸ್ ನೀವು? ಓಕೆ, ಲ್ಯಾಪ್ಟಾಪ್ ಅಲ್ಲಿ ಏನ್ ಮಾಡ್ತಿದ್ದೀರಿ? ಓಕೆ, ಬರ್ತಾ ಇರ್ತೀರಾ ಇಲ್ಲಿಗೆ? ಪುಸ್ತಕ ಎಲ್ಲ ಓದ್ತಾ ಇರ್ತೀರಾ? ಯಾವ ಪುಸ್ತಕ ತುಂಬಾ ಇಷ್ಟ? ಖುಷಿ ಆಗುತ್ತೆ. ಓಕೆ, ಕೇಳಿದ್ರಲ್ಲ, ಮಕ್ಕಳಿಗಂತೂ ಇಲ್ಲಿ ಸಂಭ್ರಮ ಇದೆ. ಇನ್ನೊಂದಿಷ್ಟು ವಿಶೇಷತೆಗಳನ್ನ ಈ ಗ್ರಂಥಾಲಯ ಹೊಂದಿದೆ. ಅವು ಏನು ಅನ್ನೋದನ್ನ ತಿಳಿಸ್ತೀವಿ, ಬನ್ನಿ. ಗ್ರಂಥಾಲಯ ನಿರ್ಮಾಣ ಆದ್ರೆ ಅಲ್ಲಿಗೆ ಕೆಲಸ ಮುಗಿಯೋದಿಲ್ಲ ಅಲ್ವಾ? ಮುಂದೆ ಇಲ್ಲಿರುವಂತಹ ಪ್ರತಿಯೊಂದು ಪುಸ್ತಕಗಳನ್ನ ಕೂಡ ಜೋಪಾನವಾಗಿ ನೋಡ್ಕೊಳ್ಬೇಕು, ಇಲ್ಲಿಗೆ ಬಂದವರಿಗೆ ಮಾಹಿತಿಯನ್ನ ಕೂಡ ನೀಡಬೇಕು ಅಲ್ವಾ? ಈ ಒಂದು ಗ್ರಂಥಾಲಯದಲ್ಲಿ ಗ್ರಂಥಾಲಯ ಮೇಲ್ವಿಚಾರಕಿಯಾಗಿರುವಂತಹ ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಪೂಜಾ. ಓಕೆ, ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡಿ? ನಾನು 3.5 ವರ್ಷ ಆಯ್ತು. ಓಕೆ, ಮಾದರಿ ಗ್ರಂಥಾಲಯ, ಹಾಗಾಗಿ ಎಷ್ಟು ಪುಸ್ತಕಗಳಿದೆ ಇಲ್ಲಿ? ಇಲ್ಲಿ 6,900 ಪುಸ್ತಕಗಳು ಉಂಟು. ಓಕೆ, ಸ್ಟೂಡೆಂಟ್ ಎಲ್ಲ ಬರ್ತಾ ಇರ್ತಾರೆ? ಬರ್ತಾ ಇರ್ತಾರೆ. ಯಾವ ಟೈಮಲ್ಲಿ ಜಾಸ್ತಿ? ಸಂಜೆ ಜಾಸ್ತಿ ಇರ್ತಾರೆ, ಶಾಲೆ ಮುಗ್ದು ಎಲ್ಲ ಬರ್ತಾರೆ. ಶನಿವಾರ ಅಂತೂ ಇಲ್ಲಿ ಫುಲ್ ಮಕ್ಕಳು ಇರ್ತಾರೆ. ಅಂದ್ರೆ ಮಧ್ಯಾಹ್ನದವರೆಗೆ ಊಟ ಮಾಡಿ ಇಲ್ಲೇ ಬಂದಿರ್ತಾರೆ ಮಕ್ಕಳು. ಓಕೆ, ಊರಿನವರೆಲ್ಲ ರೆಸ್ಪಾನ್ಸ್ ಹೇಗಿದೆ ಈ ಒಂದು ಗ್ರಂಥಾಲಯಕ್ಕೆ? ಒಳ್ಳೇದುಂಟು. ಅಂದ್ರೆ ಈಗ ಇಲ್ಲಿ ಪಂಚಾಯತಿಗೆ ಬಂದವರು ಇಲ್ಲಿಗೆ ಒಮ್ಮೆ ಬಂದು ನೋಡಿ, ಅಂದ್ರೆ ಕೆಲವರಿಗೆ ಗೊತ್ತೇ ಇರುದಿಲ್ಲ ಇಲ್ಲಿ ಲೈಬ್ರರಿ ಉಂಟು ಅಂತ ಹೇಳಿ. ಹಾಗೆ ಇಲ್ಲಿ ಜೆರಾಕ್ಸಿಗೆ ಅಂತ ಹೇಳಿ ಬರ್ತಾರೆ, ಹಾಗೆ ಪುಸ್ತಕ ತಕೊಳ್ಬೋದಾ ಅಂತ ಹೇಳಿ ಹೊಸ ಮೆಂಬರ್ಶಿಪ್ ಮಾಡಿಕೊಂಡು ಹೋಗ್ತಾರೆ. ಓಕೆ, ಲೈಬ್ರರಿ ಅಂತ ಹೇಳಿದಾಗ ಪುಸ್ತಕ ಮಾತ್ರ ಅಂತ ಇರುತ್ತೆ, ಬಟ್ ಇಲ್ಲಿ ಲೈಬ್ರರಿಯಾಗಿ ಉಳಿದಿಲ್ಲ ಅನ್ನುವಂತ ಒಂದಿಷ್ಟು ಸೇವೆಗಳನ್ನ ಕೂಡ ನೀಡ್ತಾ ಇದೆ ಅಂತ. ಏನೆಲ್ಲ ಫೆಸಿಲಿಟಿ ಇದೆ ಇಲ್ಲಿ? ಇಲ್ಲಿ ನಾವು ಕಂಪ್ಯೂಟರ್ ಕಲಿಸ್ತೇವೆ, ಡಿಜಿಟಲ್ ಸಾಕ್ಷರತೆ ಅಂತ ಹೇಳಿ. ಅಂದ್ರೆ ಡಿಜಿಟಲ್ ಸಾಕ್ಷರತೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೆವು ಶಿಕ್ಷಣ ಫೌಂಡೇಶನ್ ಅವರ ವತಿಯಿಂದ. ಇದರಲ್ಲಿ ಮಹಿಳೆಯರಿಗೆ 120 ಮಹಿಳೆಯರು ಹಾಗೂ 40 ಜನ ಕಮ್ಯುನಿಟಿ ಮೆಂಬರ್ಸ್ನವರಿಗೆ ಡಿಜಿಟಲ್ ಸಾಕ್ಷರತೆ ಅಂತ ಹೇಳಿ ಒಂದು ಕಾರ್ಯಕ್ರಮ. ಅದರಲ್ಲಿ ಬೇಸಿಕ್ ಇಂದ ಹಿಡಿದು, ಅಂದ್ರೆ ಮೊಬೈಲ್ ಆನ್ ಹೇಗೆ ಮಾಡುದು, ಆಫ್ ಹೇಗೆ ಮಾಡುದು, ಅಲ್ಲಿಂದ ಹಿಡಿದು ಡಿಜಿಟಲ್ ಪೇಮೆಂಟ್ ಅಲ್ಲಿವರೆಗಿನ ಎಲ್ಲ ಮಾಹಿತಿಯನ್ನ ಹೇಳಿಕೊಟ್ಟಿದ್ದೆವು. ಹಾಗೆ ಇಲ್ಲಿ ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಬಂದು ಕಂಪ್ಯೂಟರ್ ಕಲಿತಾರೆ. ಎಂತ ಉಚಿತ, ಯಾವುದೇ ಶುಲ್ಕ ಇರುವುದಿಲ್ಲ. ಇಲ್ಲಿ ಕಲ್ತು ಈಗ ನಮ್ಮ ಇಲ್ಲಿ ಕೆಲವರೆಲ್ಲ ಇಲ್ಲಿ ಕೆಲಸ ಮಾಡ್ತಿರೋರು ಫಸ್ಟ್ಗೆ ಅವರಿಗೆ ಅಂತ ಗೊತ್ತಿರ್ಲಿಲ್ಲ, ಇಲ್ಲೇ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಬೇರೆ ವೈಫೈ ಫೆಸಿಲಿಟೀಸ್ ಉಂಟು. ಮತ್ತೆ
ಜೆರಾಕ್ಸ್ RTC ಎಲ್ಲ ತೆಗೆದು ಕೊಡ್ತೇವೆ ಆನ್ಲೈನ್. ಯಾವ್ದಾದ್ರು ಪ್ರಿಂಟ್, ಈಗ ಸ್ಟೂಡೆಂಟ್ಸ್ ಎಲ್ಲ ಬಂದು ಪ್ರಿಂಟ್ ತಕೊಂಡು ಹೋಗ್ತಾರೆ, ನಾವು ಕಡಿಮೆ ದರಕ್ಕೆ ನಾವು ಪ್ರಿಂಟ್ ತೆಗೆದು ಕೊಡ್ತೇವೆ. ಹಾಗೆ ಮಕ್ಕಳು, ಈಗ ಕೆಲವು ಶಾಲೆ ಮಕ್ಕಳೆಲ್ಲ ನಂಗೆ ಅವರಿಗೆ ಪ್ರಾಜೆಕ್ಟಿಗೆ ಯಾವ್ದಾದ್ರು ಚಿತ್ರ ಬೇಕು ಅಂತ ಹೇಳಿದಾಗ ನಾನು ಅವರಿಗೊಂದು ಇದು ಕೊಡ್ತೀನಿ. ಅದರಲ್ಲಿ ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ನೀವೇ ಚಿತ್ರ ಡೌನ್ಲೋಡ್ ಮಾಡಿ ನಂಗೆ ಮೇಲ್ ಮಾಡಿದ್ರೆ ನನಗೆ ಅದರಲ್ಲಿ ಹಣ ಕಡಿಮೆ ಮಾಡಿ ಕೊಡ್ತಾನೆ ಅಂತ ಹೇಳ್ತಾನೆ. ಆಗ ಅವ್ರಿಗೆ ಅದೊಂದು ಇಂಟ್ರೆಸ್ಟ್ ಬರ್ತದೆ, ನಾವೇ ಮಾಡ್ಬೇಕು ಅಂತ ಹೇಳಿ. ಹಾಗೆ ಒಂದು ಮಾಡ್ತಿದ್ದಾರೆ. ಓಕೆ, ಅದ್ರ ಜೊತೆಗೇನೆ ರಾತ್ರಿ ಹೊತ್ತಲ್ಲಿ ಕೂಡ ಪುಸ್ತಕ ಓದ್ಬೇಕು ಅನ್ನೋರಿಗೆ ಪುಸ್ತಕ ಗೂಡು ಅಂತ ಮಾಡಿದ್ದೀರಾ ಹೊರಗೆ, ಅದಕ್ಕೆ ರೆಸ್ಪಾನ್ಸ್ ಹೇಗಿದೆ? ಅದು ಒಳ್ಳೇದಿದೆ. ಅಂದ್ರೆ ನಾವು ರಾತ್ರಿ ಹೊತ್ತಿಲ್ಲಿ ಲೈಟ್ ಆನ್ ಅಲ್ಲೇ ಇರ್ತದೆ, ಬಂದು ಪುಸ್ತಕ ಓದ್ಕೊಂಡು ಅಲ್ಲೇ ಇಟ್ಕೊಂಡು ಹೋಗ್ಬೋದು. ಅಂದ್ರೆ ಹಗಲ್ ಸಮಯದಲ್ಲಿ ಯಾರಿಗೆ ಬರ್ಲಿಕ್ಕಾಗುದಿಲ್ಲ, ಲೈಬ್ರರಿಗೆ ಬರ್ಲಿಕ್ಕಾಗುದಿಲ್ಲ, ಅವರು ಹೊರಗಡೆ ಕುತ್ಕೊಂಡು ಓದ್ಬೋದು ರಾತ್ರಿ ಹೊತ್ತಿನಲ್ಲಿ. ಇನ್ನೊಂದಿಷ್ಟು ಮಕ್ಕಳಿಗೆ, ಅಂದ್ರೆ ಊರಿನಲ್ಲಿರುವಂತಹ ಮಕ್ಕಳಿಗೆ ಅಲ್ಲಿಗೆ ಅವರ ಮನೆಗೇನೆ ಹೋಗಿ ಪುಸ್ತಕಗಳನ್ನು ನೋಂದಾವಣಿ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ, ಹೆಸರು ನೋಂದಾವಣಿ ಅಂತ. ಅದ್ರ ಬಗ್ಗೆ ಹೇಳಿ. ಅಂದ್ರೆ ನಾವು ಓದುವ ಬೆಳಕು ಕಾರ್ಯಕ್ರಮದಡಿ 18 ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ರಿಜಿಸ್ಟ್ರೇಷನ್ ಮಾಡ್ತೇವೆ. ಅದರಲ್ಲಿ ಯಾವುದೇ ಶುಲ್ಕ ಇರುವುದಿಲ್ಲ. ಓಕೆ, ಇಷ್ಟೊಂದು ಚೆನ್ನಾಗಿರುವಂತಹ ಗ್ರಂಥಾಲಯ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೆ ಕೂಡ ಆಸಕ್ತಿ ಜಾಸ್ತಿ ಆಗಿರೋದೇನು ಅಂತ ಕೇಳಿದ್ರೆ, ಊರಿನವರ ಸಹಕಾರದ ಜೊತೆಗೆ ಗ್ರಾಮ ಪಂಚಾಯತ್ನ ಸಹಕಾರ ಆಗಿರ್ಬೋದು, ಇಲ್ಲ ಹೇಗಿದೆ ಅನ್ನುವಂಥದ್ದು ಇರುತ್ತೆ. ಅವರ ಸಪೋರ್ಟ್ ಎಲ್ಲ ಹೇಗಿದೆ? ತುಂಬಾ ಉತ್ತಮವಾಗಿದೆ. ಅಂದ್ರೆ ನಂಗೆ ಇಲ್ಲಿ ಏನೇ ಯಾವ್ದಾದ್ರು ಪ್ರಾಬ್ಲಮ್ಸ್ ಇರ್ಲಿ, ಯಾವುದೇ ನಾವಲ್ಲಿ ಹೇಳಿದ್ರೆ ಅವ್ರು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಈಗ ಇಲ್ಲಿ ಕಂಪ್ಯೂಟರ್, ವೈಫೈ ಎಲ್ಲ ಪಂಚಾಯತಿಂದಲೇ ನಮ್ಗೆ ಕೊಟ್ಟಿರುವಂತದ್ದು. ಈಗ ಪ್ರಿಂಟರ್, ಇನ್ವರ್ಟರ್ ಎಲ್ಲ. ರಜೆಯಲ್ಲಿ ಮಕ್ಕಳಿಗೆ ಬೇಸಿಗೆ ಶಿಬಿರ ಮಾಡ್ತಿದ್ದೇವೆ. ಅಂದ್ರೆ ಈ ರಜೆಯಲ್ಲಿ ಮಕ್ಕಳು ಶಾಲೆಯಿಂದ ದೂರ ಇರ್ತಾರೆ, ಎಲ್ಲೋ ಇರ್ತಾರೆ, ಇದುವರನ್ನೆಲ್ಲ ಒಂದು ಒಟ್ಟಿಗೆ ಕರೆದು ಒಂದು ಬೇಸಿಗೆ ಶಿಬಿರ ಅಂತೇಳಿ ನಾವು ಲೈಬ್ರರಿ ಕಡೆಯಿಂದ ಹಮ್ಮಿಕೊಳ್ತಿದ್ದೇವೆ. 3 ವರ್ಷದಿಂದ ಈ ತರ ನಡೀತಾ ಉಂಟು. ಲೈಬ್ರರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇದೆ? ನಾವು 9 ಗಂಟೆಯಿಂದ 7 ಗಂಟೆವರೆಗೆ. 7 ಗಂಟೆ ತನಕ ನೀವು ಇರ್ತೀರಾ? ಇರ್ತಾನೆ. ಓಕೆ, ಥ್ಯಾಂಕ್ ಯು. ಇದು ತೆರೆದ ಗ್ರಂಥಾಲಯ. ಹಾಗಲು ನಾವು ಕೆಲಸಕ್ಕೆ ಹೋಗ್ತೀವಿ, ನಮ್ಗೆ ಪುಸ್ತಕವನ್ನ ಓದೋದಕ್ಕೆ ಟೈಮ್ ಸಿಗೋದಿಲ್ಲ ಅಂತ ಯೋಚನೆ ಮಾಡೋರು ಕತ್ತಲೆ ಹೊತ್ತಿನಲ್ಲಿ ಕೂಡ ಇಲ್ಲಿಗೆ ಬಂದು ಪುಸ್ತಕವನ್ನ ಓದ್ಬೋದಾಗಿದೆ. ಲೈಟಿಂಗ್ ನ ವ್ಯವಸ್ಥೆ ಇದೆ, ಕೂತ್ಕೊಳ್ಳೋದಿಕ್ಕೆ ಚೇರ್ ನ ವ್ಯವಸ್ಥೆ ಇದೆ. ಅದರ ಜೊತೆಗೇನೆ ಪುಸ್ತಕಗಳನ್ನ ನೀವಾಗಿಯೇ ತರಬೇಕು ಅಂತ ಇಲ್ಲ, ಇಲ್ಲೇ ಪುಸ್ತಕ ಗೂಡು ಅಂತ ವ್ಯವಸ್ಥೆಯನ್ನ ಮಾಡಿ ಒಂದಿಷ್ಟು ಪುಸ್ತಕಗಳನ್ನ ಕೂಡ ಇಟ್ಟಿದ್ದಾರೆ. ಇದು ಅದೆಷ್ಟೋ ಜನರಿಗೆ ಅನುಕೂಲ ಆಗಿದೆ ಅನ್ನೋವಂಥದ್ದು. ಊರಿನ ಅದೆಷ್ಟೋ ಜನ ಬಂದು ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಪುಸ್ತಕವನ್ನ ಓದ್ತಾರೆ ಅಂತ. ಇದು ಮಾದರಿ ಗ್ರಂಥಾಲಯ ಅಂತ ಹೇಳಿದ್ವಿ. 10 ಹೊಸತನಗಳು ಕೂಡ ಕಡೇಶು ವಲಯದ ಗ್ರಂಥಾಲಯದಲ್ಲಿ ಆಡ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಊರಿನ ಯುವ ಮನಸ್ಸುಗಳಿಗೂ ಅನುಕೂಲ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ತಾ ಇದೆ. ಇಂತಹ ಮಾದರಿ ಗ್ರಂಥಾಲಯ ಹಲವಾರು ಭಾಗಗಳಲ್ಲಿ ಆಗ್ಬೇಕು. ಈ ರೀತಿ ಮಾದರಿಯಾಗಿ ನಿರ್ಮಾಣವಾಗಿರುವಂತದ್ದು 10 ಗ್ರಂಥಾಲಯಗಳಿಗೆ ಮಾದರಿಯಾಗಿ ನಿಂತಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಸುನಿಲ್ ಕುಮಾರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಡೇಶು ವಲಯ. ಕಳೆದ 5 ವರ್ಷಗಳಿಂದ ನಾನು PDO ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿರುವ ವಿಶೇಷತೆಗಳಲ್ಲಿ ನಮ್ಮ ಅರಿವು ಕೇಂದ್ರ ಕೂಡ ಒಂದು. ಹಿಂದೆ ಅದು ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಅಂತ ಇತ್ತು. ತದನಂತರದಲ್ಲಿ ಅದೀಗ ಅರಿವು ಕೇಂದ್ರ ಆಗಿದೆ. ನಮ್ಮ ತಾಲೂಕಿನ ಮೊದಲ ಡಿಜಿಟಲ್ ಗ್ರಂಥಾಲಯ. ಗ್ರಾಮ ಪಂಚಾಯಿತಿಯ ವಿಶೇಷತೆಗಳಲ್ಲಿ ನಮ್ಮ ಗ್ರಂಥಾಲಯ ಕೂಡ ಮುಂಚೂಣಿಯಲ್ಲಿ ನಿಲ್ತದೆ. ಕಾರಣ ಇಲ್ಲಿ ಸುಮಾರು 6500ಕ್ಕಿಂತ ಹೆಚ್ಚು ಪುಸ್ತಕಗಳಿದೆ. ಅದರ ಜೊತೆಗೆ ನಮ್ಮಲ್ಲಿ ಡಿಜಿಟಲ್ಗೆ ಬೇಕಾದಂತಹ ಸಾಧನ ಸಲಕರಣೆಗಳು, ಅದು ಮಾನಿಟರ್ ಇರ್ಬೋದು, ಕಂಪ್ಯೂಟರ್, ಪ್ರಿಂಟರ್, ಫ್ರೀ ವೈಫೈ, ಮೊಬೈಲ್, ಟ್ಯಾಬ್, ಹೀಗೆ ಆಧುನಿಕ ಅವಶ್ಯಕತೆಗೆ ಬೇಕಾದಂತಹ ಡಿಜಿಟಲ್ ಸಾಧನಗಳು ನಮ್ಮಲ್ಲಿದೆ. ಜೊತೆಗೆ ಬಂದವರಿಗೆ ಕೂತು ಓದುವಂತಹ ಸಂಪೂರ್ಣ ವ್ಯವಸ್ಥೆ ನಮ್ಮ ಗ್ರಾಮ ಪಂಚಾಯಿತಿ ಲೈಬ್ರರಿಯಲ್ಲಿದೆ. ಅದು ಆಸನ ವ್ಯವಸ್ಥೆ, ಅದರ ಜೊತೆಗೆ ನಮ್ಮಲ್ಲಿ ಇರುವಂತಹ ಕುಡಿಯೋ ನೀರು, ಶೌಚಾಲಯ, ಹಾಗೆಯೇ 24x7 ನಮ್ಮ ಗ್ರಂಥಾಲಯ ತೆರೆದಿರ್ತದೆ. ಇದನ್ನು ನಾವು ತೆರೆದ ಗ್ರಂಥಾಲಯ ಅಂತ ಕೂಡ ನಾವು ಹೆಸರನ್ನು ಕೊಟ್ಟಿದ್ದೀವಿ. ಪುಸ್ತಕ ಗೂಡಿನ ಮೂಲಕ ಈ ತೆರೆದ ಗ್ರಂಥಾಲಯದಲ್ಲಿ 24x7 ಓದಲಿಕ್ಕೆ, ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಇರುವಂಥ ಓದುಗರು ಬೆಳಗಿನ ಅವಧಿಯಲ್ಲಿ ಕೆಲಸ ಕಾರ್ಯ ನಿಮಿತ್ತ ಹೊರಗಡೆ ಹೋಗೋದ್ರಿಂದ ಸಂಜೆ 5:30 ನಂತರವೇ ಹೆಚ್ಚಾಗಿ ಬರ್ತಾರೆ. ಅಂಥವರಿಗೆ ನಮ್ಮ ಲೈಬ್ರರಿ ಸಾಧಾರಣ ಈಗ 6:30 ನಂತರ ಕ್ಲೋಸ್ ಆಗ್ತದೆ. ಆದರೆ 6:30 ನಂತರ ಕೂಡ ಬಂದು ಓದುವಂಥ ಅವಕಾಶವನ್ನು ಮಾಡಿಕೊಡ್ಲಿಕ್ಕೋಸ್ಕರ ನಾವು ತೆರೆದ ಗ್ರಂಥಾಲಯದ ಮೂಲಕ ಮತ್ತು ನಮ್ಮಲ್ಲಿ ಸೋಲಾರ್ ವಿದ್ಯುತ್ ವ್ಯವಸ್ಥೆಯನ್ನು ನಾವು ಮಾಡಿರೋದ್ರಿಂದಾಗಿ ಉತ್ತಮವಾದ ವ್ಯವಸ್ಥೆ ಇದೆ. ಹೀಗಾಗಿ ಸಂಜೆಯ ರಾತ್ರಿ ಹೊತ್ತಿನಲ್ಲೂ ಕೂತು ಓದಲಿಕ್ಕೆ ಹೊರಗಡೆ ನಾವು ತೆರೆದ ಗ್ರಂಥಾಲಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಗ್ರಂಥಾಲಯದ ಮುಂಭಾಗದಲ್ಲಿ ಒಂದು ಉದ್ಯಾನವನ ಕೂಡ ಇದೆ. ಒಂದು ಉತ್ತಮ ಓದುವ ವಾತಾವರಣ ಕಲ್ಪಿಸಲಿಕ್ಕೆ ಆ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೀವಿ. ಜೊತೆಗೆ ನಾವು ಇನ್ವರ್ಟರ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಅದರ ಜೊತೆಗೆ ಕಳೆದ 2 ವರ್ಷದ ಹಿಂದೆ ನಾವೊಂದು ಮೇಲ್ಗಡೆ ಸಭಾಭವನವನ್ನು, ಒಂದು ಮಿನಿ ಸಭಾಭವನ ಮಾಡಿದ್ದೀವಿ. ಅಂದರೆ ಬೇಸಿಗೆ ಶಿಬಿರವನ್ನು ನಡೆಸುವ ಉದ್ದೇಶಕ್ಕೋಸ್ಕರ, ಮಕ್ಕಳ ಬಳಕೆಗೋಸ್ಕರ ಅವರಿಗೆ ಕ್ಯಾರಮ್, ಲೂಡೋ
ಈ ಥರದ ಒಳಾಂಗಣ ಆಟ ಆಡಲಿಕ್ಕೆ ಅವಕಾಶ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಅವರ ಶಿಬಿರಗಳನ್ನು ಬಹಳ ನೀಟಾಗಿ ಆಯೋಜನೆ ಮಾಡುವ ಉದ್ದೇಶಕ್ಕೆ ನಾವು ಮಿನಿ ಸಭಾಭವನವನ್ನು ಕೂಡ ಮಾಡಿದ್ದೀವಿ. ಹೀಗಾಗಿ ಪೂರ್ಣ ಪ್ರಮಾಣದ ಒಂದು ಗ್ರಂಥಾಲಯ ನಮ್ಮ ಅರಿವು ಕೇಂದ್ರ ಆಗಿದೆ. ಗ್ರಂಥಾಲಯದ ಕಪಾಟುಗಳಲ್ಲಿ ಸಾವಿರಾರು ಪುಸ್ತಕಗಳಿದ್ರೆ ಗೋಡೆಯಲ್ಲಿ ಜ್ಞಾನದ ಬೆಳಕನ್ನ ಹರಿಸುವ ಅಕ್ಷರಗಳಿದೆ. ಇದರ ಜೊತೆಗೇನೆ ಇಲ್ಲಿ ಅದೆಷ್ಟೋ ಸೇವೆಗಳು ಸಿಗುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಮಾಹಿತಿಗಳು ಕೂಡ ಸಿಗುತ್ತೆ, ಆಟೋಟದ ಗಮ್ಮತ್ತು ಕೂಡ ಇಲ್ಲಿ ಇದೆ. ಹಾಗಾಗಿಯೇ ಕಡೇಶು ವಲಯದ ಗ್ರಂಥಾಲಯ ಮಾದರಿ ಗ್ರಂಥಾಲಯವಾಗಿ ಗುರುತಿಸಿಕೊಂಡಿದೆ. ಅದೆಷ್ಟೋ ಗ್ರಂಥಾಲಯಗಳಿಗೆ ಇದು ಮಾದರಿಯಾಗಿ ನಿಂತಿದೆ. ಎಸ್, ಇದು ಕಡೇಶು ವಲಯದ ಗ್ರಂಥಾಲಯದ ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವು ಕೂಡ ವಿಸಿಟ್ ಮಾಡಿ ಇಲ್ಲಿನ ಚಿತ್ರಣವನ್ನ ನೋಡಬೇಕು ಅಂತ ಹೇಳಿದ್ರೆ ಎನಿ ಟೈಮ್ ವಿಸಿಟ್ ಮಾಡಬಹುದಾಗಿದೆ. ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.